ಮಂಗಳೂರು ಪಾಲಿಕೆಗೆ ಕಳೆದ ವರ್ಷದ ನವೆಂಬರ್ 12ರಂದು ಚುನಾವಣೆ ನಡೆದು ನವೆಂಬರ್ 24ರಂದು ಫಲಿತಾಂಶ ಘೋಷಣೆಯಾಗಿತ್ತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರ ಕಳೆದುಕೊಂಡು ಬಿಜೆಪಿ ಭರ್ಜರಿ ಜಯಗಳಿಸಿತ್ತು. ಈಗ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡು 2 ತಿಂಗಳುಗಳೇ ಕಳೆದಿವೆ. ನೂತನ ಸದಸ್ಯರ ಹೆಸರು ರಾಜ್ಯಪತ್ರದಲ್ಲಿ ಪ್ರಕಟವೂ ಆಗಿದೆ. ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಿಗದಿ ಮಾಡಲಾದ ಮೀಸಲಾತಿ ಅನ್ವಯ ಮೇಯರ್, ಉಪಮೇಯರ್ ಆಯ್ಕೆ ಮಾಡುವಂತೆ ಸರ್ಕಾರ ಸೂಚಿಸಿದೆ. ಒಟ್ಟು 60 ವಾರ್ಡ್ಗಳಲ್ಲಿ ಬಿಜೆಪಿ 44ರಲ್ಲಿ ಗೆದ್ದಿದೆ. ಕಾಂಗ್ರೆಸ್ 14 ಸ್ಥಾನಗಳನ್ನು ಗಳಿಸಿದೆ. ಎಸ್ಡಿಪಿಐ 2 ಸ್ಥಾನ ಗೆದ್ದಿದೆ. ಮೇಯರ್ ಹುದ್ದೆ ಹಿಂದುಳಿದ ವರ್ಗ ಎಗೆ ಮೀಸಲಾಗಿದೆ. ಕಂಟೋನ್ಮೆಂಟ್ ವಾರ್ಡಿನಿಂದ ಗೆದ್ದ ದಿವಾಕರ್ ಅವರ ಹೆಸರು ಈ ಸ್ಥಾನಕ್ಕೆ ಕೇಳಿಬರುತ್ತಿದೆ. ಅವರು 3ನೇ ಬಾರಿಗೆ ಪಾಲಿಕೆಗೆ ಆಯ್ಕೆಯಾಗಿದ್ದಾರೆ. ಕುಂಚತ್ಪೈಲಿನ ಶರತ್ ಮತ್ತು ಪದವು ವಾರ್ಡ್ನ ಜಯಾನಂದ್ ಕೂಡ ರೇಸ್ನಲ್ಲಿದ್ದಾರೆ. ಮೀಸಲಾತಿ ಬಗ್ಗೆ ಸ್ಪಷ್ಟನೆ ಕೋರಿ ಪಾಲಿಕೆ ವತಿಯಿಂದ ಸರ್ಕಾರಕ್ಕೆ ಪತ್ರ ಬರೆಯಲಾಗಿತ್ತು. ಸರ್ಕಾರ ಅದಕ್ಕೆ ಸ್ಪಷ್ಟನೆ ನೀಡಿದೆ ಎಂದು ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ.